Who is in 307? ಗುಡ್ ಮಾರ್ನಿಂಗ್. ಸೊ ನಮ್ಮ ರೈಡ್ ಇವಾಗ ಸ್ಟಾರ್ಟ್ ಆಗ್ತಾಯಿದೆ. ಇಲ್ಲಿಂದ ಎಲ್ಲ ರೀಚ್ ಆಗಿದ್ದಾರೆ. ಆಲ್ ಆನ್ ಟೈಮ್. ರೈಡ್ ಫ್ಲಾಗ್ಸ್ ಆರ್ ಅಪ್ ಆ್ಯಂಡ್ ಆಲ್ ದ ಬಾಯ್ಸ್ ಆರ್ ರೆಡಿ ಟು ರೈಡ್. ಸೊ ಶರತ್ ಇನ್ನೇನೊಂದು ಬ್ರೀಫ್ ಮಾಡ್ತಾನೆ. ದೆನ್ ವಿ ವಿಲ್ ಸ್ಟಾರ್ಟ್. ಆಲ್ ದ ಡಾಮಿನರ್ಸ್ ವಿ ಆರ್ ರೈಡಿಂಗ್ ಟುಗೆದರ್. ಸೊ ನಮ್ಮದು ಲಗೇಜ್ ಎಲ್ಲ ಸಪ್ರೇಟಾಗಿ ಒಂದು ಕ್ಯಾಂಪರಲ್ಲಿ ಹೋಗುತ್ತೆ. ಇದರಲ್ಲಿ ಜಸ್ಟ್ ನಾರ್ಮಲ್ ಟ್ಯಾಂಕ್ ಬ್ಯಾಗ್ ಎಲ್ಲ ಹಾಕೋರು ಟ್ಯಾಂಕ್ ಬ್ಯಾಗ್ ಹಾಕುತ್ತಾರೆ. ದೆರ್ ಈಸ್ ಅ ಮೆಕ್ಯಾನಿಕ್ ಒಂದು ವೆಹಿಕಲ್ ಇರುತ್ತೆ. ದೆರ್ ಈಸ್ ಅ ಕ್ಯಾಮ್ರಾ ಕ್ರೂ ಇರ್ತಾರೆ. ಸೊ ಅವರು ಆ್ಯಕ್ಚುಲಿ ಎಲ್ಲ ಫೋಟೋಸ್ ಅದೆಲ್ಲ ಅವರೇ ತೆಗಿತಾರೆ. ಸೊ ದಿಸ್ ಇಸ್ ಆಲ್ ಆ್ಯಕ್ಚುಲಿ ಪಾರ್ಟ್ ಆಫ್ ದ ಡಾಮಿನರ್ ರೈಡ್. ಸೊ ಯೂಶ್ವಲಿ ಅದೆಲ್ಲ ನಾವೇ ಮಾಡ್ತೀವಿ, ಎಲ್ಲ ಮೌಂಟ್ ಮಾಡ್ಕೊಂಡೆಲ್ಲ ಹೋಗ್ತೀವಿ. ಬಟ್ ದಿಸ್ ಇಸ್ ಆಲ್ಸೋ ಆ್ಯಕ್ಚುಲಿ ಸ್ವಲ್ಪ ರಿಲ್ಯಾಕ್ಸಿಂಗ್. ಯಾಕೆಂದರೆ ಲೈಕ್ ಇದೆಲ್ಲ ಲಗೇಜ್ ಇದ್ದ ಅದನ್ನೆಲ್ಲ ಇಟ್ಕೊಂಡು ಹೋಗ್ಬೇಕಂತಿಲ್ಲ. ಸೊ ವಿ ಕ್ಯಾನ್ ಡೂ ಇಟ್ ಲೈಕ್ ಆರಾಮ್ಸೆ ರೈಡ್ ನೋಡಿಕೊಂಡ್ರೆ ಆಯಿತು. ಸೊ ಒಂಥರ ಫ್ರೀ ಇರುತ್ತೆ. ಇಟ್ಸ್ ಲೈಕ್ ಒಂಥರ ಕಾರಲ್ಲಿ ಹೋದ್ವಿ ಎಕ್ಸೆಪ್ಟ್ ದ ಗೇರ್ಸ್ ಅಷ್ಟೇ. The next time the tourist who is going to come, who is going to tell कि boss कैसे लोग आते हैं आपको, वो हम ही थे. So let's not do that. So I usually put whatever paper, roll it and put in my pocket. Shoes के अंदर. या jacket का one pocket is dedicated for that. Yeah. Not mine, put in yours. He's looking at me like our pocket full. Time with us up and figure out how long I'm going to take to load my luggage, how long I'm going to take to gear up, breakfast and all that. We are not going via Sambar Lake. Sambar Lake is going to be late. Lunch I have not planned yet. After dumping yard, at the kind of time that we're going to spend there, we will figure out. Pushkar, Ajmer is dealer, Jodhpur, Jaisalmer is some outlet, Bikaner is also dealer. So absolutely there is no technical problem will be come up. Even if small come up, we will make it happen. We will attend all the things. Even Shaunak is also available here. He is my team member. Mr. Nandakishore ji from ML Bajaj GM Service, local dealer Jaipur, and Mr. Vinod is from GM Bajaj. So all people are with you. ಮಳೆ ಶುರುವಾಯಿತು. ಮಾತು ಶುರುವಾಗಲಿ. ಓಕೆ, ಸೊ ಇದು ಟ್ರಾಫಿಕ್ ಈಸ್ ಲೈಕ್ ಜೈಪುರದು ಒಂಥರ ಇನ್ಫೇಮಸ್ ಆ್ಯಂಡ್ ದೇ ವಾಂಟ್ ಗಿವ್ ವೇ. ಎಲ್ಲ ಒಂಥರ ನುಗ್ತಾ ಇರ್ತಾರೆ. ಸೊ ಯು ಹ್ಯಾವ್ ಟು ಲೈಕ್ ರಿಯಲಿ ಕೇರ್ಫುಲ್. ಇದೆ ಡಂಪಿಂಗ್ ಯಾರ್ಡ್. ಇಲ್ಲಿ ಹೋಗೋಕ್ಕೆ ಏನೋ ಪರ್ಮಿಟ್ ಮಾಡಬೇಕಂತೆ. ಸೊ ಶರತ್ ಹೋಗಿದ್ದಾರೆ ಪರ್ಮಿಟ್ ಮಾಡೋಕ್ಕೆ. ಸೊ ನಾವು ಇಲ್ಲಿ ವೆಯ್ಟ್ ಮಾಡ್ತಾಯಿದ್ದೀವಿ. ಬಟ್ ಹೆಂಗಂದರೆ ಇವರು ಇದನ್ನ ಹೆಂಗೆ ಮಾಡಿದ್ದಾರೆ ಅಂದರೆ ಒಳ್ಳೆ ಇದು ಪ್ರೀ ವೆಡ್ಡಿಂಗ್ ಶೂಟ್ ಥರ ಲೈಕ್ ಪ್ಲೇಸಸ್ ಆ್ಯಕ್ಚುಲಿ ನೋಡ್ಬೋದು. ಥರನೆಲ್ಲ ವಿವಿದೆ ಅಂತ.
ಹಾಂ ಹಂಗೆ ಹಂಗೆ. प्री वेडिंग शूट वगैरह होता है क्या भैया? वेडिंग शूट सब होता है बहुत ज़्यादा है ना? ಈ ಏರಿಯಾಗೆ ಬಂದರೆ ಇಲ್ಲೇ ಹತ್ತಿರ ಮನೆ ಇರೋರೆಲ್ಲ ಮಾರ್ಬಲ್ ತೆಗಿಬೇಕಂತಿಲ್ಲ, ಇಲ್ಲೇ ಹೆಂಗೆ ಇದೆ ಹೆಂಗೆ ಎತ್ಕೊಂಡೆಲ್ಲ ಹೋಗಿ ಒಂದು ಮನೆಗೆ ಒಳ್ಳೆ ಫ್ಲೋರ್ ಹಾಕ್ಸ್ಬೋದು. ಹಣ ಕೊಡ್ಬೇಕಂತಿಲ್ಲ, ಎಲ್ಲ ಡಂಪ್ ಯಾರ್ಡಲ್ಲೆಲ್ಲ ರೋಡ್ ಸೈಡ್ ಎಲ್ಲ ಇದೆ, ಚೀಪಲ್ಲಾಗುತ್ತೆ. ಸೊ ಇವರೊಂದು ಸಡನ್ ಅಲ್ಲೇ ಒಂದು ಬಿಸ್ನೆಸ್ ಆಪರ್ಚುನಿಟಿ ಇದು ಮಾಡಿದ್ದಾರೆ. ಹಂಗೆ ಡಂಪಿಂಗ್ ಯಾರ್ಡಿಗೆ ಒಂದು ಒಳ್ಳೆ ಫೋಟೋಶೂಟ್ ಪ್ಲೇಸ್ ಥರ ಮಾಡಿ ಲೈಕ್ ಟೂರಿಸ್ಟ್ ಅಟ್ರಾಕ್ಷನ್. ಇವಾಗ ಒಳಗೆ ಹೋಗಿ ನೋಡ್ಬೇಕು ಹೆಂಗಿದೆ ಅಂತ. ಸ್ಪೆಷಲ್ ಪರ್ಮಿಟ್ ಒಳಗಡೆ ಬರೋಕ್ಕೆ. ದಿಸ್ ಇಸ್ ಬ್ಯೂಟಿ, ದಿಸ್ ಇಸ್ ಬ್ಯೂಟಿ. ಎಂತ ಎಡ್ಜ್ ಗೊತ್ತಾಗ್ತಿಲ್ವಾ, ಒಳ್ಳೆ ಐಸಲ್ಲಿ ಹೋಗ್ದಾಗ ಆಗ್ತಾ ಉಂಟು. ಹೌದಾ ಅಂತ ಬಾಲು, you see that? He's like, oh, is it so? Like, ಚೇಂಬರ್ ಹಾಕೋದು. maybe in search of unknown lands, like there scenes wherever he goes, no, there is. So he has a series of videos he makes called In Search of Unknown Lands. He randomly goes into some place now. So fantastic videos. But now we know the reason. ಲೈವ್ ಲೊಕೇಶನ್ ಎಲ್ಲ ಶೇರ್ ಮಾಡಿ, Separate rakhi, she's ಲೈವ್ ಲೊಕೇಶನ್ ಎಲ್ಲ ಚೆಕ್ ಮಾಡ್ತಾ ಇರ್ತಾನೆ. Okay, really had a good time. Different landscape, though it's man-made, but not really made for the tourist place, but it became a tourist place type. So ಚೆನ್ನಾಗಿದೆ. Okay, now we are off to Taragar. There's a fort, it seems. Again, ಇವಾಗಲೂ like it's 1 o'clock actually, but weather is still pleasant. ಸ್ವಲ್ಪ I mean ಗಾಳಿ. Hey, nice waypoint, bro. ಒಂದು ನಾರ್ಮಲ್ ಪ್ಲೇಸ್ ಥರ ಇದೆ, ಬಂದು ನಿಲ್ಸಿದ್ದು. ಬಟ್ ವಿ ಹ್ಯಾವ್ ದ ವ್ಯೂ. ವೀಕ್ ಡೇ ಆಗಿರೋದಕ್ಕೆ ಇಟ್ಸ್ ಲೈಕ್ ಅಬ್ಸಲ್ಯೂಟ್ಲಿ ನೋ ಪೀಪಲ್. ವಿ ಹ್ಯಾವ್ ದ ವ್ಯೂ. ಸೊ ಅಲ್ಲೇ ಒಂದು ಮಸೀದಿ ಇದೆ. ಸೊ ಈ ಫೋರ್ಟ್ ಮೇಲ್ಗಡೆ ಇರೋದು ಮಸೀದಿ.
ಅಜ್ಮೀರ್ ಇವಾಗ ಅಜ್ಮೀರ್ ಕ್ರಾಸ್ ಆಗ್ತಾ ಇದ್ವಿ. ಇಲ್ಲಿಂದ ಪುಷ್ಕರ್ ಹೋಗಿ ಐ ಥಿಂಕ್ ವಿ ಆರ್ ಬಿಟ್ ಲೇಟ್, ಸೊ ಇನ್ನೊಂದು ಪ್ಲೇಸಲ್ಲಿ ಹೋಗಬೇಕಿತ್ತು. ಮೋಸ್ಟ್ಲಿ ಸ್ಕಿಪ್ ಫಾರ್ ಟುಡೇ. ಸೂಪರ್ ಬ್ಯೂಟಿಫುಲ್ ಪ್ಲೇಸ್. ಅಲ್ಲಿದ್ದಾರಾ ಯಾರು? ಐ ಮೀನ್ ಫಾರ್ ಅದರ್ಸ್ ದೇ ವಿಲ್ ನಾಟ್ ಬಿ ಏಬಲ್ ಟು ಸಿ ರೈಟ್. ಇವತ್ತೊಂದು ಒಳ್ಳೆ ಪ್ಲೇಸಲ್ಲಿ ಊಟಕ್ಕೆ ನಿಲ್ಲಿಸಿದ್ರು, ಅನ್ಎಕ್ಸ್ಪೆಕ್ಟೆಡ್. ಸೊ ಜಲ್ ಮಹಲ್ ರೆಸ್ಟೋರೆಂಟ್ ಅಂತೇಳಿ, ರಿಯಲಿ ನೈಸ್ ಪ್ಲೇಸ್. ಅಂದರೆ ಹಿಂಗಿರಬೇಕು. बढ़िया भाई, बहुत बढ़िया, सेक्सी है. स्काई रेस्टोरेंट फिश सबसे अच्छा रेस्टोरेंट, रेटिंग बहुत अच्छा है। इससे पहले वहीं पे था, लागे तो लेगे व्यू भी बहुत अच्छा है। उसका उम्मीद वहाँ से जाएगा 6 फ्लोर तक। मुझे फिर भी फोन करना पड़ेगा, यहाँ जा रहा हूँ, बता खाना कहाँ खाना है। कहीं तो नहीं आता भाई ऐसे। ओके, आप लोगों को कुछ नहीं आया था अभी तक. ಓಕೆ, ಲಂಚ್ ಆಯಿತು. ಲೈಕ್ ಬ್ಯೂಟಿಫುಲ್, ಒಂದು ಆಕ್ಸಿಡೆಂಟಲ್ ಆಗಿ ಸಿಕ್ತು. ಚೆನ್ನಾಗಿತ್ತು ವ್ಯೂ ಆ್ಯಂಡ್ ಫುಡ್ ಈಸ್ ಆಲ್ಸೋ ನಾಟ್ ಬ್ಯಾಡ್, ಪರವಾಗಿಲ್ಲ, ಚೆನ್ನಾಗೇ ಇತ್ತು. ಇಲ್ಲಿಂದ ಆ್ಯಕ್ಚುಲಿ ಡೈರೆಕ್ಟ್ ರೂಟ್ ಇದೆ. ನಾವೊಂದು ಸುಮ್ಮನೆ ಇಲ್ಲಿಂದ ಇನ್ನೊಂದು ರೂಟ್ ನೋಡಿದೆ. ಐ ಥಿಂಕ್ ಮೋಸ್ಟ್ಲಿ ನಾಳೆ ರೂಟ್ ತಗೋತೀವಿ. ಬಟ್ ಸ್ಟಿಲ್ ಲೈಕ್ ಸುಮ್ಮನೆ ಒಂದು ಒಟ್ಟಿಗೆ ರೈಡ್ ಮಾಡಿದ್ವಲ್ಲ, ಈಗ ಸ್ವಲ್ಪ ಸುಮ್ಮನೆ ಒಂದು ರೌಂಡ್ ಆ ಕಡೆಯಿಂದ ಹೋಗಿ ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡ್ಕೊಂಡು ಆರಾಮ್ಸೆ ಹೋಗೋಣ ಅಂತ. ವಿ ಆರ್ ಆನ್ ಟೈಮ್. ದೇವಸ್ಥಾನ ಕಾಣ್ತಾ ಇದೆ. ನಾನು ಲಾಸ್ಟ್ ಟೈಮ್ ಇಲ್ಲಿ ಪುಷ್ಕರ್ ಬಂದಾಗ ಅದೇ ಮಾಡಿದ್ದು. ಸಂಜೆ ಫುಲ್ ಮೇಲ್ಗಡೆ ತುದಿವರೆಗೆ ಹತ್ಕೊಂಡು ಹೋಗಿ ಅಲ್ಲಿಂದ ಒಳ್ಳೆ ವ್ಯೂ ಕಾಣ್ತಾ ಇದೆ. ಸ್ಟಕ್ ಬಿಟ್ವೀನ್ ಒಂಟೆಗಳು ಸಾರ್, ಒಂಟೆಗಳು. AnnyArun. अच्छा एडिट करके डालो। ಧೈರ್ಯ ಇದೆಯಾ ಓಕೆ. ಸೊ ಇದು ನಾವು ನಮಗೆ ಕೊಟ್ಟಿರೋ ರೂಮ್ ಇವತ್ತಿದ್ದು ಸ್ಟೇ. ನೈಸ್ ವ್ಯೂ ಆಫ್ ಇಲ್ಲಿದ್ದು ಸಾವಿತ್ರಿ ಟೆಂಪಲ್ ಅಂತ ಏನೋ ಇದೆ. ಸೊ ಅಲ್ಲಿ ಕಾಣ್ತಾ ಇದೆ, ಸನ್ಸೆಟ್ ಆಗ್ತಾ ಇದೆ ಇವಾಗ. ತುದಿಯಲ್ಲಿ ಟೆಂಪಲ್, ರೋಪ್ ಇದೆ ಹೋಗೋದಾದರೆ. ನಾವು ಅಲ್ಲಿ ಹೋಗ್ಬೇಕಾ ಬೇಡವಾ ಅಂತ ನೋಡ್ತಾ ಇದ್ವಿ. এই নাম্বারে আরো দুটো টিকিট দিন। ಓಕೆ,
ಹಿಂಗೆ ರೋಪ್ ವೇ ಇದು ಟಿಕೆಟ್ ತಗೊಂಡಿದ್ದೀವಿ. ನೋಡಿದ್ರೆ ಆ್ಯಕ್ಚುಲಿ ಕ್ಯೂನೇ ಇದೆ. ಎನಿವೆ ಸನ್ಸೆಟ್ ಮೋಸ್ಟ್ಲಿ ಗೊತ್ತಿಲ್ಲ ನಮಗೆ. ಬೈ ದ ಟೈಮ್ ಮೇಲೆ ಹೋಗೋ ಅಷ್ಟೊತ್ತಿಗೆ ಸನ್ಸೆಟ್ ಆಗಿರುತ್ತಾ ಅಥವಾ ಸಿಗುತ್ತಾ ಅಂತ. ಎನಿವೆ ಟ್ರೈ ಅವರ್ ಲಕ್. ಎಂಚಾ ಎಂಚಾ ಬರುವ the Baltic Javanu मुकली देख ले वहाँ पे, ठीक है? वहाँ तक आते हैं नीलगाई। और देख शेर देख ले, मुकली देख ले एक बार इधर 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 इधर। अरे यार मुकली तो दिखता ನೋಡ್ರು ನಾವು ಲಾಸ್ಟ್ ಟೈಮ್ ಇದ್ರಲ್ಲಿ ಬಂದಿದ್ವಲ್ಲ ಇದ್ರಲ್ಲಿ ನಡ್ಕೊಂಡ್ ಬಂದಿರೋದು. Beautiful. The beautiful sunset. Okay. ಕೂತಿದ್ದೀವಿ. ಸೊ ಅಲ್ಲಿ ಹಿಂದ್ಗಡೆ ಟೆಂಪಲ್ ಇದೆ. ಇಲ್ಲಿ ಯೂಶ್ವಲಿ ಬಂದು ಎಲ್ಲ ಫಾರಿನರ್ಸ್ ಎಲ್ಲ ಯೂಶ್ವಲಿ ಬಂದು ಸನ್ಸೆಟ್ಗೆ ಬಂದು ಇಲ್ಲಿ ಕೂರ್ತಾರೆ. ಐ ಮೀನ್ ಯು ಗೆಟ್ ಲೈಕ್ ನೈಸ್ ಸನ್ಸೆಟ್. ನಾವು ಈ ಮೊದಲು ತೋರಿಸಿದ್ವಿ, ಈಗ ಆಯಿತು ಆ್ಯಕ್ಚುಲಿ ಸನ್ಸೆಟ್. ನಾವು ಬಂದಿದ್ದು ಆಲ್ಮೋಸ್ಟ್ 7-8 ಇಯರ್ಸ್ ಆಯಿತಾ ಅಂತ. 2015 ಅಂದರೆ ಈಗ 2023 7 ಇಯರ್ಸ್ 8 ಇಯರ್ಸ್ ನಂತರ ಆ್ಯಕ್ಚುಲಿ ಇಲ್ಲಿ ಬರ್ತಾ ಇರೋದು. ಆವಾಗ ಬರುವಾಗ ಇದು ಆ್ಯಕ್ಚುಲಿ ಈಗ ರೋಪ್ ವೇ ಆಗಿದ್ದು ಜಸ್ಟ್ ಒಂದು 6 months ಮುಂಚೆ ಅಂತೆ. ಅದಕ್ಕಿಂತ ಮುಂಚೆ ರೋಪ್ ವೇ ಕೂಡ ಇರಲಿಲ್ಲ. ಸೊ ದೇರ್ ಇಸ್ ಲೈಕ್ ನೈಸ್ ಇದು ಸ್ಟೆಪ್ಸ್ ಇದೆ ಆ್ಯಕ್ಚುಲಿ. ಈವನ್ ನಿಮಗೆ ನಡಿಬೇಕಂತ ಆದರೆ ಆಜಾವ್ ಇವನ್ ನಡಿಬೇಕಂದ್ರೆ ಲೈಕ್ ನೈಸ್. ನಾವು ಆ್ಯಕ್ಚುಲಿ ಸ್ವಲ್ಪ ಬೇಗನೆ ಬಂದ್ವಿ, ಈಗ ಅವರೆಲ್ಲ ಬರ್ತಾ ಇದ್ದಾರೆ. ನೈಸ್. ಆವಾಗ ಲಾಸ್ಟ್ ಟೈಮ್ ನಮ್ಮದು ಫಸ್ಟ್ ಲಾಂಗ್ ರೈಡ್ ರಾಜಸ್ಥಾನ್ ಗುಜರಾತ್ ಬಂದಾಗ 15 days ಪುಷ್ಕರಲ್ಲಿ ನಾವು 2 ದಿವಸ ಎರಡು ನೈಟ್ ನಿಂತಿದ್ವಿ. ಸೊ ಅದೇ ಸಂಜೆ ಸುಮ್ಮನೆ ಹಂಗೆ ಎಲ್ಲೋ ಹೋಗೋದು ಅಂತ ಕೇಳಿದೆ. ಯಾರು ಹೇಳಿದ್ರು ಇಲ್ಲೇ ಗುಡ್ಡ ಇದೆ ಹೋಗಿ. ಸೊ ಇಲ್ಲಿ ಮೇಲೆ ಬಂದು ನಡ್ಕೊಂಡು ಬಂದು ಒಳ್ಳೆ ವ್ಯೂ ಪಾಯಿಂಟ್ ಸನ್ಸೆಟ್ ನೋಡ್ತಾ ಇದ್ವಿ. कितने लोग आए? 6 months. Actually, they drilled holes. 6 months. Dynamite. Wow. Explicitly, like. Once multiple cards. Like your faces, cartoon ke banavan. Oh. So beautiful actually the city looks, but look here. ಮೂನ್ ಕೂಡ ಕಾಣುತ್ತೆ. ಬ್ಯೂಟಿಫುಲ್. ಲೇಕ್ ಇದೆ, ಲೇಕ್ ಹತ್ರ ಹೋಗ್ಬೇಕು ಇವಾಗ. Apes together strong. हम स्पीड इंक्रीज सकते थे बाबू. स्लीपर क्लच नहीं है. ಪೀಸ್ಫುಲ್ ಆಗಿದೆ ಈ ಪ್ಲೇಸ್. ಇವತ್ತು ವೀಕ್ ಡೇ ಬರೋ, ಅದಕ್ಕೆ ಜಾಸ್ತಿ ಜನ ಇಲ್ಲ.
ಅಲ್ಲೊಬ್ಬರು ಕೂತು ತಬಲ ಹೊಡಿತಿದ್ದಾರೆ.